ಅದಕ್ಕಿಂತ ಮುಂಚೆ ಸೆಕ್ಷನ್ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಎಲ್ಲ ಮುಸ್ಲಿಂ ಲೀಡರ್ಗಳನ್ನು ಕರೆದು ಮಾತನಾಡಿದ್ದಾರೆ, ಪ್ರತಿಭಟನೆ ನಡೆಸೋದಿಲ್ಲ ಅಂತ ಕೊಟ್ಟಿದ್ರು. ಆದರೂ ಸಮೇತ ಕೆಲವೊಂದು ಜನ ಇದರ ಲಾಭವನ್ನು ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಕಂಡಾಗ ಹಾಗಾಗಿ ಈ ಘಟನೆಗೆ ಕಾರಣ ಕಾಂಗ್ರೆಸ್ ಆಗುತ್ತೆ. ಇದರ ಘಟನೆ ನಡೆದ ನಂತರ ಅಲ್ಲಿ ನೋಡಿದಾಗ ಅದರಲ್ಲಿ ಜಿಲ್ಲೆಗಿಂತ ಹೆಚ್ಚು ಹೊರಗಿನವರೇ ಇದ್ರು ಈ ಘಟನೆಯಲ್ಲಿ. ಮತ್ತು ಮುಖ ಮುಚ್ಚಿ ಕಾಶ್ಮೀರ ಶೈಲಿಯಲ್ಲಿ ಕಲ್ಲನ್ನು ಪೊಲೀಸ್ ಮೇಲೆ ಹೊಡೆದಿದ್ದಾರೆ. ಪ್ರತಿಭಟನೆ ನಡೆಸತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗಳು ನಡೆತಕ್ಕಂಥದ್ದನ್ನು ಕಂಡಿದ್ದೇವೆ. ಇದರಲ್ಲೂ ಬಹಳಷ್ಟು ಜನ ಹೊರಗಿನವರೇ ಬಂದು ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯವನ್ನು ಬಯಸ್ತಕ್ಕಂಥ ಜನ ಯಾರು ಇದನ್ನು ಮಾಡಿಲ್ಲ. ಶಾಂತಿಯನ್ನು ಬಯಸಿರ್ತಕ್ಕಂಥ ಅಲ್ಲೇ ಇರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ ಅಶ್ರಫ್ ಅವರಿಗೂ ಆಗಿದೆ, ಘಟನೆಗಳು ನಡೆದಿದ್ದಾವೆ. ಒಟ್ಟು ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಮತ್ತು ತನಿಖೆ ನಡೆಯಬೇಕು. ಈಗಾಗಲೇ ಇದಕ್ಕೆ ತತ್ಕ್ಷಣ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ. ಹಿಂದೆ ಗಲಾಟೆಗಳಾಗಿತ್ತು, ಗಲಭೆಗಳಾಗಿತ್ತು. ಆದರೆ ಯಾವತ್ತೂ ತಕ್ಷಣ ಮುಖ್ಯಮಂತ್ರಿಗಳೇ ಬಂದು ಸಭೆಯನ್ನು ಕರೆತಕ್ಕಂಥದ್ದು ಕಂಡಿಲ್ಲ. ಮುಖ್ಯಮಂತ್ರಿಗಳು ತಕ್ಷಣ ಬಂದಿದ್ದಾರೆ. ಯಾವುದು ಒಳಗಾಗಿದ್ದಾರೆ ಆ ಕುಟುಂಬಗಳಿಗೆ ನ್ಯಾಯ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ಇದಕ್ಕೆ ತನಿಖೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಕ್ಷಣ ನಮ್ಮ ಜಿಲ್ಲೆಯ ಸಮಸ್ಯೆಗೆ ಸ್ಪಂದಿಸಿರುವುದಕ್ಕೆ ಮತ್ತು ಈ ಘಟನೆಯ ಪೂರ್ತಿಯಾಗಿರ್ತಕ್ಕಂಥ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರ ಕೈವಾಡಗಳಿದ್ದಾವೆ, ಹೊರಗಿನವರೆಷ್ಟು, ಹೊರಗಿನ ಶಕ್ತಿಗಳೆಷ್ಟು ಮತ್ತು ಇದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು, ಇದೆಲ್ಲವೂ ತನಿಖೆಗಳಾಗಬೇಕು ಅಂತ ಹೇಳುವಂಥದ್ದು ಆಗ್ರಹಿಸ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಬೇಕು. ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳಬಹುದು, ಎಲ್ಲರೂ ಶಾಂತಿಯುತವಾಗಿ ವರ್ತನೆ ಮಾಡಬೇಕು. ಪ್ರತಿಭಟನೆ ಮಾಡತಕ್ಕಂಥ ಹಕ್ಕು ಎಲ್ಲರಿಗಿದೆ, ಪ್ರಜಾಪ್ರಭುತ್ವ. ಸಂದರ್ಭಗಳು ಬಂದಾಗ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಶಾಂತಿಯುತ ಪ್ರತಿಭಟನೆಗೆ ನಮ್ಮ ದೇಶದಲ್ಲಿ ಹತ್ತಾರು ಸಾಧನಗಳಿದ್ದಾವೆ, ಹತ್ತಾರು ಕಾರ್ಯಗಳಿದ್ದಾವೆ. ಆ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು. ಮತ್ತು ಇನ್ನು ಮುಂದಕ್ಕೆ ಇಲ್ಲಿಯ ಶಾಂತಿ ಸೌಹಾರ್ದತೆ ಕೆಡಿಸಿದ ರೀತಿಯಲ್ಲಿ ಎಲ್ಲರೂ ಸಹಕಾರಗಳನ್ನು ಕೊಡಬೇಕು. ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರ ನಿಮ್ಮ ಜೊತೆ ಇದೆ. ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಯಾವುದೇ ಸಮುದಾಯ, ಯಾವುದೇ ಸಮಾಜಕ್ಕೆ ಯಾವುದೇ ರೀತಿಯ ಕಿಂಚಿತ್ ಹಕ್ಕಿನಲ್ಲಿ ಚ್ಯುತಿಬಾರದ ರೀತಿಯಲ್ಲಿ ನೋಡ್ಕೊಳ್ತದೆ ಅಂತ ಹೇಳುವಂಥ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಮುಖ್ಯಮಂತ್ರಿಗಳು. ಹಾಗಾಗಿ ಇವತ್ತು ಪೌರತ್ವ ಕಾಯ್ದೆ ಏನಿದೆ, ಆ ಕಾಯ್ದೆ ಅಲ್ಪಸಂಖ್ಯಾತರು ವಿದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ, ಬಾಂಗ್ಲಾದ ಅಲ್ಪಸಂಖ್ಯಾತರಿಗೆ ದೇಶದಲ್ಲಿ ಅವರ ಸರ್ಟಿಫಿಕೇಟ್ಗೋಸ್ಕರ ಕೊಟ್ಟಿರ್ತಕ್ಕಂಥ, ಹಾಗಾಗಿ ಯಾರ ಹಕ್ಕನ್ನು ಕಸುಕೊಂಡು ಕೊಡುವಂಥದ್ದಲ್ಲ, ಅವರ ಹಕ್ಕನ್ನು ಕೊಡ್ತಕ್ಕಂಥ ಕಾಯ್ದೆ. ಇದರಲ್ಲಿ ಕ್ರೈಸ್ತರಿಗೂ ಲಾಭ ಆಗುತ್ತೆ, ವಿದೇಶದಲ್ಲಿರ್ತಕ್ಕಂಥ ಬೇರೆ ದೇಶದಿಂದ ಬಂದಿರ್ತಕ್ಕಂಥ ಹಿಂದೂಗಳಿಗೂ ಆಗುತ್ತೆ, ಪಾರ್ಸಿಗಳಿಗೂ ಆಗುತ್ತೆ, ಅವರಿಗೆ ಸಹ ಕೊಡತಕ್ಕಂಥ ಪೌರತ್ವ. ಹಾಗಾಗಿ ಇದನ್ನು ಬಹಳ ಅಧ್ಯಯನ ಮಾಡಿಕೊಂಡು ಕೆಲಸ ಮಾಡಬೇಕು. ಮತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಹತ್ತಾರು ಜನ ಇವತ್ತು ದಾರಿ ತಪ್ಪಿಸುವಂಥ ಸುಳ್ಳು ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕೆಲಸ, ಜನರನ್ನು ಮರಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಈ ಕಾನೂನನ್ನು ಅಧ್ಯಯನ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಈ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಸಹಕಾರಗಳನ್ನು ಕೊಡಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸಿದ್ದರಾಮಯ್ಯ ವರ್ತನೆಗಳು ಹೇಗಿತ್ತು, ಸ್ಯಾಡಿಸ್ಟ್ ಯಾರು ಅನ್ನುವಂಥದ್ದು ಈ ರಾಜ್ಯದಲ್ಲಿ ಕಂಡಿದ್ದಾರೆ. ಈ ರಾಜ್ಯದಲ್ಲಿ ಇವತ್ತು ಬೆಂಕಿ ಬಿದ್ದಿದ್ರೆ, ಈ ರಾಜ್ಯದಲ್ಲಿ ಗಲಭೆಗಳು ಪ್ರಾರಂಭ ಆಗಿದ್ರೆ, ಈ ರಾಜ್ಯದಲ್ಲಿ ಇವತ್ತು ಈ ರೀತಿಯ ಸ್ವರೂಪ ಪಡೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಕಾರಣ. ಹಾಗಾಗಿ ಇನ್ನಷ್ಟು ಬೆಂಕಿ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಬರ್ತಾರೆ. ಈಗ ಒಮ್ಮೆ ಶಾಂತಿ ನೆಲೆಸಬೇಕು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ. ಎಲ್ರಿಗೂ ನಾವು ಹೇಳಿದ್ದೇವೆ, ಮನವಿ ಮಾಡಿದ್ದೇವೆ, ನೀವು ಯಾವುದೇ ರೀತಿಯ ಇಂತಹ ಹೇಳಿಕೆಗಳನ್ನು ಕೊಡಬೇಡಿ, ಸಾಮರಸ್ಯವನ್ನು ಸಂದೇಶ ಕಾಡಿ, ಸರಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಿ. ಅದಕ್ಕೆ ಹೇಳಿದ್ದೇವೆ, ಅಮಾಯಕರು ಯಾರು ಬಲಿಯಾಗಬಾರ್ದು. ಅದಕ್ಕೋಸ್ಕರ ಯಾರೇ ಇಂತಹ ಕಾನೂನನ್ನು ಕೈಗೆತ್ತಿಕೊಳ್ಳಬಾರ್ದು ಮತ್ತು ಅವರಿಗೆ ಮಾಹಿತಿಗಳನ್ನು ಕೊಡಬೇಕು, ತಪ್ಪು ಮಾಹಿತಿಗಳನ್ನು ಕೊಡಬೇಡಿ. ಇದರಿಂದ ಏನು ನ್ಯಾಯ ಇದೆ, ಏನು ಸಮಸ್ಯೆಗಳಿದ್ದಾವೆ ಚರ್ಚೆ ಮಾಡೋಣ. ವ್ಯತ್ಯಾಸಗಳಿದ್ರೆ ಈಗಾಗಲೇ ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿ ಸರ್ಕಾರ ಹೇಳಿದ್ರು ನ್ಯಾಯಾಲಯ ಬೇರೆ ಇದೆ, ನ್ಯಾಯಾಲಯದ ಮುಂದಿದೆ, ನ್ಯಾಯಾಲಯದ ತೀರ್ಪಿನವರಿಗೆ ಕಾಯ್ದು. ಇನ್ನೊಂದು, ಯಲಹಂಕ ಪ್ರಭಾಕರ್ ಅವರ ಶಾಲೆಯಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡುವಂತ ಅಣಕು ಪ್ರದರ್ಶನ ಮಾಡ್ತಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಲ್ಲ, ಕೇವಲ ಯುಟಿ ಖಾದರ್ ಹೇಳಿಕೆ ಕೊಟ್ಟರು ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಎರಡು ಘಟನೆಗಳ ಮೇಲೆ ಮತ್ತೆ ಯುಟಿ ಖಾದರ್ ಅವರು ಹೊತ್ತು ಇರುತ್ತೆ ಅಂತ ಹೇಳಿದ್ದು, ಇಷ್ಟೆಲ್ಲ ಘಟನೆಗಳು ಯುಟಿ ಖಾದರ್ ಅವರು ಹೊತ್ತು ಇರುತ್ತೆ ಅಂತ ಹೇಳಿದ್ದು ಈ ಘಟನೆಗಳಿಗೆಲ್ಲ ಕಾರಣ ಅಂತ ಹೇಳೋದಾದ್ರೆ ಅಷ್ಟು ಆ ಓವರ್ ಇದೆ ಅಂತ ಹೇಳಿಕೆಗೆ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ನೀವು ಅದನ್ನೇ ಹೇಳಿದ್ರಿ,
ಸಾಂದರ್ಭಿಕ ಬೇರೆ. ನಾನು ಹೇಳಿದಾಗ ಸೆಕ್ಷನ್ ಇರಲಿಲ್ಲ, ನಾನು ಹೇಳಿದಾಗ ಗಲಾಟೆಗಳು, ನಾನು ಮತ್ತೆ ಅದು ಸಂದರ್ಭ ಆ ವಿಷಯಗಳು ಹೇಳಿದ್ದಲ್ಲ, ಜನ ಹಾಕ್ತಾರೆ ಅಂತ ಹೇಳಿರುವಂಥ ವ್ಯತ್ಯಾಸಗಳು. ಇದು ಮರುದಿವಸ ಘಟನೆಗಳು ನಡೆದಿಲ್ಲ. ಮತ್ತು ಅದನ್ನು ನ್ಯಾಯಾಲಯದಲ್ಲಿ ನಾನು ಹೋರಾಟ ಮಾಡಿದ್ದೇನೆ, ನ್ಯಾಯಾಲಯದಿಂದ ಹೊರಗೆ ಬಂದಿದ್ದೆ, ನ್ಯಾಯಾಲಯದಲ್ಲಿ ಅದಿಲ್ಲ ಅಂತ ಹೇಳುವಂಥದ್ದು ಪೂರ್ತಿಯಾಗಿ ಆಗಿ ಬಂದಿದೆ. ಸರಿ, ಕಲ್ಲಡ್ಕ ಪ್ರಭಾಕರ್ ಶಾಲೆಯಲ್ಲಿ ನಡೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ ಸರ್. ಸರ್, ಈ ಘಟನೆ ಬಗ್ಗೆ ಘಟನೆ ಬಗ್ಗೆ ಸಂಬಂಧಪಟ್ಟಂತೆ ಯಾವ ಸಂಘಟನೆ ಕೈವಾಡ ಇದೆಯಾ ಏನು? ಪೂರ್ತಿಯಾಗಿ ಈಗ ತನಿಖೆ ಆಗುತ್ತೆ. ತನಿಖೆ ಮುಂದಕ್ಕೆ ಅದಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಗೂಢ್ರವಾಗಿರ್ತಕ್ಕಂಥ ತನಿಖೆ ಆಗುತ್ತೆ. ಅದಕ್ಕೆ ಹೇಳಿದೆ, ಹೊರಗಿನವರಿದ್ದಾರಾ ಒಳಗಿನವರಿದ್ದಾರೆ ಯಾರಿದೆ ಪೂರ್ತಿಯಾಗಿ ತನಿಖೆ ಆಗುತ್ತೆ. ಪೊಲೀಸರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸರು ಈ ರೀತಿ ಅಂದ್ರೆ ಕಂಪ್ಲೇಂಟ್ ಎಲ್ಲ ಬರೀಬಾರ್ದಾಗಿತ್ತು, ಈ ಥರ ಮಾಡಬಾರ್ದಾಗಿತ್ತು ಅಂತ ಈ ಒಂದು ಮಾಹಿತಿ. ಅದಕ್ಕೆ ಈಗ ತನಿಖೆ ಆಧಾರ ಅದರ ಸ್ಪಷ್ಟತೆ ಹೊರಬರ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡಿದ್ದಾರೆ, ತನಿಖೆ ಆಗುತ್ತೆ.